ಎಲ್ಲವೂ ವ್ಯಾಪಿಸಿದ್ದು ಧರ್ಮಸ್ಥಳದ ಮಾದರಿಯಾಗಿದೆ. ಅಭಿಮಾನಿಯಾಗಿ ನೆರವೇರಿಸಿಕೊಂಡು ಬಂದಿರುವಂತಹ ಈ ಮದುವೆಯಲ್ಲಿ ಸುಮಾರು 28 ಜಿಲ್ಲಾ ಹಂತಗಳು ಈ ಮದುವೆ ವರ್ಷದ ಸಾಮೂಹಿಕ ವಿವಾಹ ಬಹಳ ಯಶಸ್ವಿಯಾಗಿ ನಡೆದಿದೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಿಂದ ಹೊರಗೆ ಅಂತಂದರೆ ಧಾರವಾಡ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ ಎಲ್ಲ ಜಿಲ್ಲೆಗಳಿಂದ ಕೂಡ ಈ ವರ್ಷ ವಧುವರು ಬಂದಿದ್ದಾರೆ. 25 ವರ್ಷಕ್ಕೆ ಬಂದಿದ್ರಪ್ಪ. ನಾನು ವಿಡಿಯೋ ನೋಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಇವಾಗ ಇಲ್ಲಿ ಕರೆದಿದ್ದು ಒಂದು ಐ ಥಿಂಕ್ ಸರ್ಪ್ರೈಸ್ ಫಾರ್. ಆಮೇಲೆ ಧರ್ಮಸ್ಥಳ ಅಂದರೆ ನಾವು ನೆಪ ಹುಡುಕ್ತಾ ಇರ್ತೀವಿ. ಬಟ್ ಈ ರೀತಿ ಬರೋದಿದೆಯಲ್ಲ ಅದು ಇನ್ನೂ ಖುಷಿ ಆಗ್ತದೆ. ಮನೆಗಳಿಗಿಂತ ಹೆಚ್ಚಿನ ಇಲ್ಲಿ ಬರೋದಕ್ಕೆ ಒಂದು ಮಜಾ ಇದೆ. ಯಾಕಂದರೆ ನಾನು ಶೂಟಿಂಗ್ ಟೈಮ್ ಒಂದು ಅನುಭವ ಆಗಿದೆ. ಒಂದು 35 ದಿವಸ ಆಯಿತು. ಡೈಲಿ ದೇವ್ರ ಭಕ್ತಿ, ದೇವ್ರ ದರ್ಶನ ಆಗ್ತಾಯಿತ್ತು. ಊಟ ದೇವಸ್ಥಾನದಿಂದಲೇ ಬರ್ತಾಯಿತ್ತು ಡೈಲಿ. ಆಮೇಲೆ ಇಲ್ಲೇ ಇಲ್ಲಿ ಬಂಗಾಡಿ ಅಂತ ತುಂಬಾ ಚಿಗುರು ಕನಸು ನಾವು ಮರೆಯೋಕ್ಕಾಗಲ್ಲ. ವೆರಿ ಬ್ಯೂಟಿಫುಲ್. ಒಳ್ಳೆ ಮೆಮರೀಸ್, ಒಳ್ಳೆ ನೆನಪುಗಳು. ನನಗೆ ಇದು ಅಪ್ಪಾಜಿದು ಇದು ಒಂದು ಶೂಟ್ ಮಾಡಿದ್ವಿ ಶ್ರವಣಪ್ಪ ಅಂತ, ಹೊಸ ಬಾಡಿನ ಹೌಸಿಂಗ್. ಆ ಸಾಂಗ್ ಯಾವತ್ತೂ ಇನ್ಸ್ಪಿರೇಷನ್ ಇದೆ. ಯಾಕಂದರೆ ಇಲ್ಲಿ ಯಾವಾಗ ಹೆಗ್ಡೆಯವರೇ ಪರ್ಮಿಷನ್ ಕೊಟ್ಟು ಸ್ಪೆಷಲಾಗಿ ಮಾಡಿದ್ರು. ಸೊ ಅದೊಂದು ನೆನಪಾಯಿತು. ಆಮೇಲೆ ಮಂಜುನಾಥ, ಆಮೇಲೆ ಕಾಶಿ ವಿಶ್ವನಾಥ ಎಲ್ಲ ಒಂದೇ ರೂಪದ ದೇವರಲ್ವ, ಅದಕ್ಕೋಸ್ಕರ ಆಗಬೇಕು. ಒಂದು ನಡಿಬೇಕು ಒಂದು ಸಂಭವ. ಯಾಕಂದರೆ ಎಲ್ಲರ ಮುಂದೆ ಆಗೋದಿದೆಯಲ್ಲ ವಿಶೇಷತೆ. ಮನೇಲಿ ಮಾಡ್ತೀವಿ, ಸೆಪ್ರೇಟಾಗಿ ಮಾಡ್ತೀವಿ, ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತೀವಿ. ಬಟ್ ಬೇರೆಯವ್ರ ಆಶೀರ್ವಾದ ಸಿಗುತ್ತೆ. ಅದು ಬೇರೆ ಥರವಾದ ಒಂದು ಅನುಭವ ಅದು ಆಗ್ತಾ ಇರಬೇಕು. ಐ ಥಿಂಕ್ ನನಗೆ ಮಾಸ್ ಮ್ಯಾರೇಜ್ ಆಯ್ತು. ಐ ಥಿಂಕ್ ಮಾವನವರು ಮಾಡ್ತಾಯಿದ್ರು, ಮಂಗರಪ್ಪ ಅವರು. ಐ ಥಿಂಕ್ ಅವ್ರ ಊರಲ್ಲಿ ಮಾತಾಡಿದ್ರು. ಅಪ್ಪಾಜಿ ಒಂದು ಫಂಕ್ಷನ್ ಬಂದಿದ್ರು. ಆಮೇಲೆ ಇಲ್ಲಿ ಅವಾಗ ಮಾಡಿದ್ರು ಆಲ್ಮೋಸ್ಟ್ 47-48 ವರ್ಷದಿಂದ ಅವರು ಮಾಡ್ತಾರೆ. ಸೊ ಅಲ್ಲೂ ನೋಡಿದ್ದೆ. ಸೊ ನಾನಾ ಥರವಾದ ಒಂದು ಈ ಸಂಬಂಧಗಳಿರುತ್ತೆ. ಒಂದು ಸರಿ ಸಂಬಂಧಗಳು ಚೆನ್ನಾಗಿತ್ತು ಸರಿ, ಬಟ್ ಇಲ್ಲಿ ಮಾಡಿ ಸಂಬಂಧಗಳು ಯಾವತ್ತೂ ಇದು ಹೋಗಲ್ಲ. ಯಾಕಂದರೆ ದೇವರ ಆಶೀರ್ವಾದ ಜೊತೆ ಎಲ್ಲ ಬರೋರು ತುಂಬ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾರೆ.